ತೆರನಾದದ್ದು ಎನ್ನುವುದೇ ಗೊತ್ತಾಗುವುದಿಲ್ಲ. ಹಾಗಂತ ಸದ್ಯದಲ್ಲಿ ಇದನ್ನ ಬಿಟ್ಟರೆ ಮತ್ತೆ ಬೇರೆ ಯಾವುದು ನಮಗಿಲ್ಲ. ಏನಾದರೂ ಕ್ರಿಯೆ ಪ್ರತಿಕ್ರಿಯೆ ಉಂಟು ನೋಡು. ಕ್ರಿಯಾಶಕ್ತಿ ಸರಿಯಾಗಿದೆ, ಹಾಗಂತ ಅದರಿಂದಲೇ ತೀರ್ಮಾನ ಕೈಗೊಳ್ಳುವುದಕ್ಕಾಗುವುದಿಲ್ಲ. ಆಮೇಲೆ ವಾಕ್ಶಕ್ತಿ ಅಲ್ವಾ ಉಂಟೋ ಇಲ್ವೋ ಗೊತ್ತಾಗಬೇಕೋ ಬೇಡವಾ? ಯಾರೋ ನೀನು? ಯಾಗೋ ಯಾಗೋ ನೀನ್ ಯಾರು ಅಂತ ಕೇಳಿದ್ದು. ನಾನಲ್ವೋ, ನೀನ್ ಯಾರು? ಹಾಗೆ ಮಗಯ್ಯ, ಅದೇ ಮಹಾರಾಯ. ಹೌದು. ಹಾ, ನೀನ್ ಯಾರು? ಹಾ, ನೀನು ಹಾಗೆಯ ಬಕ. ನೀನು ಬಾಗಿಯ ಬಕ ಅಂದ್ರೆ ಈ ಊರಿನಲ್ಲಿರುವ ಬಾಗಿಲುಗಳನ್ನೆಲ್ಲ ನೀನೇ ತಿನ್ನುವುದಾ? ಎಂಕ ಮಾತಾಡಿದ್ದ ಅಲ್ವೋ? ನಾನು ಮಾತಾಡಿದ್ದು ಎಂಕ ಮಗಯ. ಎಂಕ ಅಲ್ವೋ? ಎಂಕ ಮಗಯ. ಓ, ಎಂತ ಮಹಾರಾಯ. ಹಂಗೆ ಬಾಗಿಲನ್ನ ತಿನ್ನುವಂತ ಬಾಗಿಲ ಬಕ ಅಂತ ಹೇಳಿದೆಯಲ್ಲ. ಈ ಬಾಗಿಲಿಗೆ, ಆ ಬಾಗಿಲಿಗೆ ನಾನು ಭಕ. ಓ, ಭಟ. ಅಂದರೆ ನೀನು ಬಾಗಿಲ ಭಟ. ಏ ಪುಣ್ಯಾತ್ಮ. ಅಲ್ಲ ಪುಣ್ಯಾತ್ಮ, ನಿನ್ನನ್ನು ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಯಾರು? ಆಚಾರ ಅಲ್ವಾ? ಆಶ್ಚರ್ಯ. ಓ, ಅದೇ ಆಶ್ಚರ್ಯ. ಹೋಗುವ ಪಾಪ. ಅವ್ರು ಹೋಗ್ಲಿ ಪಾಪ. ಅಲ್ಲ, ಪೂರ್ಣ ಅವರು ಒಬ್ಬರೇ ಪೂರೈಸಿದ್ರೆ ಇವ್ರು ಮತ್ತೆ ಅಂತ ಮಲ್ಕೊಂಡಿರು. ಇವರಿಗೆ ಹಾಗಲ್ಲ. ಈಗ ಆಶ್ಚರ್ಯ ಆದದ್ದು ಯಾಕೆ? ಈ ನಿಮ್ಮ ನಾಡಿನಲ್ಲಿ ಇರುವವರು ಎಲ್ಲರೂ ಹೀಗೆಯೋ ಅಥವಾ ನೀನು ಮಾತ್ರ ಹೀಗೋ? ಹೀಗಲ್ಲ, ಎಲ್ಲರೂ ಹೀಗಲ್ಲ. ಒಬ್ಬೇ ಹೀಗೆ, ಒಬ್ಬೇ ಹೀಗೆ. ನೀನು ಒಬ್ಬನೇ ಹೀಗೆ. ಇದು ನಿನಗೆ ಹುಟ್ಟುವಾಗಲೇ ಹೀಗಿದ್ದದ್ದು ಅಥವಾ ಆಮೇಲೆ ಪ್ರಾರಂಭ ಆದದ್ದು? ಮಗಳು ಸರಿ ಇತ್ತು. ಮಗಳು ಸರಿ ಇದ್ದಲ್ಲ. ನೀವು ಹಳೆ ಜಪ್ ಮಾಡ ಇವ ನೀನು ಹೇಳಿದ್ದಲ್ವೇನು? ಮಗಳು ಸರಿ. ಮಗಳು 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 ಮಗಳು. ಓ, ಮೊದಲು ಸರಿ ಇತ್ತು. ಆಮೇಲೆ ಆಮೇಲೆ ಈ ಹೂವಿಗೆ, ಯಾವ ಹೂವಿನೊಳಗೆ? ಹೂಗಂಗ ಮಗಗೆ. ಮತ್ತೆ ಯಾವುದು ಮಹಾರಾಯನೇ? ಹೂಗು ಹೂಗು. ಓ, ಮೂಗು. ಮೂಗಿನೊಳಗೆ ಬುಕ್ನೋಹ ಬೇಕ. ಏನು ಬುಕ್ನೋಹ? ಅದ್ಯಾವುದು ಬುಕ್ನೋಹ? ನಿಮ್ಮ ಹಂಗೆ ನೀನ್ ಹೇಳಿದ್ದಾಗ ನೀನ್ ಹೇಳಿದ್ದೆ ಅಂತ ಹೇಳಿದ್ದ. ಹಂಗೆ ಹಾಗೆ ಹಾಗೆ ಬುಕ್ನೋಹ ಹಂಗೆ ನೀವು ಅಂದರೆ ಮೂಗಿನೊಳಗೆ ದುರ್ಮಾಂಸ ಬೆಳೆಯಿತು. ಹಾಗಾಗಿ ಮಾತಾಡುವಾಗ ಓ, ದುರ್ಮಾಂಸ ಬೆಳೆದ ಪರಿಣಾಮ ಮಾತಾಡುವಾಗ ಸ್ವಯಂ ಆಗುವುದು. ಅಂದ್ರೆ ನಿನಗೆ ಮೊದಲು ಸರಿ ಇದ್ದದ್ದು. ಸರಿ ಬಿಡು. ಇದು ನಿಮ್ಮೂರಿನಲ್ಲಿ ವೈದ್ಯರಿಲ್ವಾ? ಇಗ್ಗಪ್ಪ. ಅವ್ರ ಹೆಸರು ಇಗ್ಗಪ್ಪನ? ಇಗ್ರು. ಓ, ಇಗ್ರು. ತೋರಿಸಬೇಕಿತ್ತು. ಏನ್ ಹೇಳಿದ್ರು? ಮೂಗನ್ನ ಕಕ್ಕಬೇಕು ಅಂದ್ರ. ಮೂಗನ್ನ ಕಕ್ಕಬೇಕಂಗ ಕತ್ತರಿಸಿ ಬೀಸಾಡ್ಬೇಕಿತ್ತು. ಬೇಕಾಗುವ ಏನ್ ಬೀಸಾಡಿದ್ರೆ ತೊಂದ್ರೆ ಏನು? ಈ ಹುಕ್ಕಕ್ಕೆ ಒಂದು ಹೋಗಿ ಏನು? ಈ ಹುಕ್ಕಕ್ಕೆ ಒಂದು ಹೋಗ, ಇಡೀ ಮುಖಕ್ಕೆ ಒಂದೇ ಹೋಗ. ಮೂಗು ಹುಡುಕ್ಬೇಕು. ಎಲ್ಲುಂಟು ಮೂಗು ಅಂತ ಹುಡುಕಬೇಕು. ಅಂದ್ರೆ ಇಡೀ ಮುಖಕ್ಕೂ ಒಂದು ಮೂಗು. ಏನು ಉಳಿದವರಿಗೆಲ್ಲ 24 ಮೂಗಿರ್ತದ? ಈ ಅಹಂಕಾರಕ್ಕೆ ಒಂದೇ ಮನೇರ ಏನು ಮೂಗಿರುವುದು? ಅಹಂಕಾರಕ್ಕ. ಮತ್ತೆ ಅಹಂಕಾರ ಕೆಂಗ ಅಂತೂ ಸೌಂದರ್ಯ ಪ್ರಜ್ಞೆ ಉಂಟು ನಿನಗೆ, ಭಯಂಕರ. ಇರ್ಲಿ. ಹಾಗಾಗಿ ಮೂಗನ್ನ ಕತ್ತರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಉದ್ಯೋಗ ಮಾಡುವುದಕ್ಕಿಂತ ಉದ್ಯೋಗ ಆದ್ರೂ ಬಿಡಬಹುದಿತ್ತಲ್ಲ. ಕುಪ್ಪ ಯಾರು? ನಿನ್ನ ಅಪ್ಪಯ್ಯನ? ಚಿಕ್ಕಪ್ಪಯ್ಯ. ಅವನ ಕುಪ್ಪಯ್ಯನ. ಎಂತ ಕುಪ್ಪಯ್ಯನ?
ಒಂದು ಸ್ವಯಂ ಆಯ್ತು, ಈಗ ಪೊಯ್ ಪ್ರಾರಂಭ ಮಾಡಿದ. ಹಂಗ ಪೊಯ್ ಅಂದ್ರೆ ಪೊಯ್ ಅಂದ್ರೆ ಮೊದಲು ಅಗ್ಗ, ಮೊದಲು ಅಗ್ಗ ಬಹಳ ಕಡಿಮೆ, ಅಗ್ಗ ಅಗ್ಗ ಓ ಮೊದಲು ಅಜ್ಜ, ಆಮೇಲೆ ಹಪಯ್ಯ ಹಪಯ್ಯ ಅಪ್ಪಯ್ಯ. ಈಗ ಈಗ ಹಮ್ ನೀನು ಹುಂಗೆ ಹುಂಗೆ ಮಗ. ಓ ಇನ್ನು ಮುಂದೆ ನಿನ್ನ ಮಗ. ಅದು ಪೊಯ್ ಅಲ್ಲ, ಪರಂಪರೆ. ಅಜ್ಜ ಅಪ್ಪ ನೀನ್ ಅದ ಪೊಯ್ ಅಲ್ವಾ, ಪರಂಪರೆ ಮನೆತನದಿಂದ ಬಂದ ಉದ್ಯೋಗ. ಹಾಗಾಗಿ ಬಿಡುವುದಕ್ಕಾಗುವುದಿಲ್ಲ. ಏ ಪುಣ್ಯಾತ್ಮ, ಹೋಗ್ಲಿ ಬಿಡು. ಇದು ಈ ನಾಡು ಯಾವುದು ಅಂತಲಾದ್ರೂ ಗೊತ್ತಾ ನಿನಗೆ? ಈಗ ಇದು ಮಾಹಿಪಕ್ಕಿ. ಮಾಹಿಪಕ್ಕಿ. ಓ ಹಾಗಾದ್ರೆ ನಾವೀಗ ಮಾರ್ಗ ತಪ್ಪಿ ಬಂದದ್ದ. ಇದು ಮಾಹಿಪಕ್ಕಿಯ? ಮಾಹಿಪಕ್ಕಿ ಮಾಹಿಷ್ಮತಿ. ನೀನ್ ಹೇಳಿದ್ದಲ್ಲ. ಹಾ ಮಾಹಿಷ್ಮತಿ. ಇಲ್ಲಿಗೆ ಅರಸ ಹಾಕಬೇಕಾಗುಣ. ಓ ಈಗ ಅವರು ಬದಲಾಗಿದ್ದಾರೆ. ಹಾಗಾದ್ರೆ ಈ ಮೊದಲಿದ್ದವರಲ್ಲ, ಈಗ ಕಾಕಪಿಕಾಗುಣ. ಹೇಳಿದ ಹಾಗೆ ಅಲ್ವೇನ? ಓ ಕರ್ತವೀರ್ಯಾರ್ಜುನ. ಇದು ಶ್ರೀಯುತರು ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನೀನು ಸಂಗೀತಗಾರ. ಸಂತೋಷ ಆಯಿತು. ಬಹಳ ದೂರದಿಂದ ಬಂದವರು ನಾವು. ದೇಹಕ್ಕೆ ಆಯಾಸ ಆಗಿತ್ತು. ಆಯಾಸ ಪರಿಹಾರಕ್ಕೆ ಸಂಗೀತಗಾರ ನೀನೇ ಸಿಕ್ಕಿದ್ರಿಂದ ಒಳ್ಳೆ ಏರು ಶ್ರುತಿಯಲ್ಲಿ ಒಂದೆರಡು ಪದ್ಯ ಹೇಳಿ ತಿಳ್ಕೊಂಡೆ ಉಂಟು. ಸಂಗೀತಗಾರರ ಒಂದೆರಡು ಪದ್ಯ ಹೇಳಿ. ನಾವು ಪುಗ್ಗಿ ಅಲ್ಲ ಪದ್ಯ. ಎಂತ ನಾವು ಪುಗ್ಗಿ ಹೋಗಂತ ಹೇಳ ನಂಗೆ ಅವಳಿಗೂ ಮಂಗೆ ಹರಿ ನಿನ್ನೂ ಹಾಗೆಯ ನನ್ ಸರಿ ಮಾಕೋಕೆ ಆಗುಯ್ಯ. ಅವ ಪಕ್ಕಿ ಹೋಗ, ನಾವು ಪಕ್ಕಿ ಹೋಗಿ ಮನೆ ಹೋಗ್ತೀವಿ. ಸಂಗೀತಗಾರ ಅಂತ ಹೇಳಿದ್ಯಲ್ಲ, ಆ ಪಕ್ಕಿ ಹೋಗ ಪದ್ಯ ಹೇಳುವುದು ನಂಗೆ ಮಾತಾಡುವಾಗಲೇ ಹೊಯ್ಯ ಆಗ್ತದೆ. ಪದ್ಯ ಹೇಳುವಾಗ ನಾವು ಪಗ್ಗೆ ಹೇಳುವಾಗ ಪುಗ್ಗೆ ಪೆಕ್ಕಿಯೇ ಬೇಗ ಅದರಲ್ಲೇ ಆಗ್ತದೆ. ಆಗ್ತದೆ. ಹಾಗಾಗಿ ಅದಲ್ಲ ನೀನು ಸಂಗೀತಗಾರ ಅಲ್ಲ, ಮತ್ತೆ ಆಚೆ ಈಚೆ ಮಗು. ಓ ಅಂದ್ರೆ ಇಲ್ಲ, ಆಚೆ ಈಚೆ ಮಾಡುವುದೆಲ್ಲ ನಿಂದೇ ಕೆಲಸವ? ಮಗು ಬಿಟ್ಟರು ಈಗ ಹೋಗ್ರು ಅವು ಹೋಗ್ಬೇಕ. ಪಾಪ ಪುಣ್ಯಾತ್ಮರು ಹೋದವರು ಒಳ್ಳೆ ಪುಣ್ಯಾತ್ಮ ಇದ್ದ. ನೀನ್ ಹೇಳಿ ಈಗ. ಅಂದ್ರೆ ನೀವ್ ಹೇಳ್ತಾನೆ ಅವ್ರಿಗೆ ಹೇಳು. ಇಲ್ಲಿ ಹೇಳಿದ್ದನ್ನ ಅಲ್ಲಿ ಹೇಳು. ಅವ್ರು ಹೇಳು, ನೀವ್ ಹೇಳು. ಅಂದರೆ ನೀನು ಸಂದೇಶ ನೀನೇ ಬೇಕಿತ್ತು ನಮಗೆ. ಇಷ್ಟು ಹೊತ್ತಿನವರೆಗೆ ನಮ್ಮಲ್ಲಿ ಮಾತಾಡಿದೆಯಲ್ಲ, ಇಷ್ಟು ಹೊತ್ತು ಕಾಲ ಕಳೆದೆಯಲ್ಲ, ನಾನು ಯಾರು ಅಂತಲಾದ್ರೂ ಗೊತ್ತಾಯ್ತಾ ನಿನಗೆ? ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಏನಷ್ಟು ಸುಲಭ ಅಂತ ಮಾಡಿದೀಯಾ? ಸಾಮಾನ್ಯದವನೆನ್ನುವುದಾಗಿ ಭಾವಿಸಬೇಡ. ನಮ್ಮ ಅಸಾಮಾನ್ಯತೆ ಹೇಳಿ ಸಾಮಾನ್ಯದ ಎನ್ನುವುದಾಗಿ ಯೋಚಿಸಬೇಕಾದದ್ದಿಲ್ಲ. ನಾನು ಗೊತ್ತಾಯ್ತು, ಇಷ್ಟರಲ್ಲೇ ಗೊತ್ತಾಯ್ತು. ಏನು ನಾನು ಏನದು ನನ್ನ ಹೆಸರು ಅಂತ ಮಾಡಿದೀಯಾ? ಅದು ನನ್ನ ಹೆಸರಲ್ಲ, ನಮ್ಮ ತೂಕ, ನಮ್ಮ ದತ್ತುಗಾರಿಕೆ, ನಮ್ಮ ಯೋಗ್ಯತೆ. ಕೇಳಿದ್ದೀಯಾ? ಅಂಕ 14 ನಿನ್ನದು ಆಗ್ತದೆ ಈಗ. ಲಂಕೇಶ. ಲಂಕೇಶ್. ಅಂಕ
ಲಂಕೇಶ ಅಥವಾ ಲಂಕೇಶ ಲಂಕೇಶ ಕನಕಲಂಕಾಧೀಶ ದಶಕಂಠ ದುಷ್ಯಂತ ಇವು ಸತ್ತೇ ಹೋಗಲಿ 10 ತಲೆಯ ರಾವಣ ರಾವಣೇಶ್ವರ ಅಂದ್ರೆ ಎಂತದು ಯಾವ್ದು ಹೇಳ ಹೇಳ ಒಂದಿಕ್ಕಲ್ಲ ಮಗಯ್ಯ ಯಾವುದು ತಲೆ ಒಂದಿಕ್ಕಲ್ಲ ಇದು ಹೆಡ್ಡ ಇನ್ನಂತ ಕೆಟ್ಟ ಕಣ್ಣಿಗೆಲ್ಲ ಒಂದೇ ಆಗಿ ಕಾಣುವುದದು ಹೊಕ್ಕಿಕ್ಕು 10 ತಲೆ ಹೊಸ ಕಿಕ್ಕಲ ಮಾಡ ಪಾಪ ಒಳ್ಳಿಗೆ ಕಾಯಿ ಭಾರ ಆಗ್ತದ ಬಗೆಗೆ ಕಾಯು ಭಾಗವೇ ಕಾಯಿಗೆ ಮಗಿಯು ಭಾಗವೇ ಆಗುವುದಿಲ್ಲ ಹಾಗಾಗಿ ದಶಕಂಠನಾದಂಥ ರಾವಣೇಶ್ವರ ನಾನು ಏನ್ ಬಂಗಿ ಇಲ್ಲುಂಟು ಹೆಂಗ ಇದ್ರೆ ಸ್ವಲ್ಪ ಕೊಡು ಹೇಳ್ತಿಲ್ಲ ಬಂಗಿ ಯೋಗ ಹೋಗಲ್ಲ ಪ್ರಮಾಣದಲ್ಲಿ ಉಂಟು ಹಂಗೆ ಪುಣ್ಯ ಅದಲ್ವ ಪಾಲ್ಕುವ ನೀವು ಏನ್ ಬಂಗಿ ಓಹೋ ಏನು ಬಂದೇರಿ ಏನು ಬಂಗಿ ಬರುವುದಕ್ಕೆ ಬಲವಾದ ಕಾರಣ ಉಂಟು ಎಂತ ಯುದ್ಧ ನೀನಿದೆಯಲ್ಲ ಇಲ್ಲಿ ಸರಿದ್ರೆ ಸರಿ ಹೊಡೆ ಹೋರಾಟ ಹೋರಾಟ ನೀನು ಮಾಡುವುದು ನಿನ್ನ ಒಡೆಯನಾದಂತ ಕಾರ್ತವೀರ್ಯಾರ್ಜುನನಲ್ಲಿ ಛುರವನ್ನ ಬಯಸಿ ದಶಕಂಠ ಬಂದಿದ್ದಾನೆ ಎನ್ನುವುದಾಗಿ ಹೋಗಿ ಹೇಳವನಿಗೆ ನಮ್ಮ ಹೊಗೆಗೆ ನೀ ಹೋಗಬೇಕು ರಸನಲ್ಲಿ ಯುದ್ಧ ಒಂದು ಕೆಟ್ಟ ಮಗಗೆ ಒಂದು ಕೆಟ್ಟ ಕೆಲಸ ಏನ್ ಕೆಲಸ ನಮ್ಮ ಹೊಗೆ ನಿಮ್ಮ ಒಡೆಯ ಅಯ್ಯೋ ಯಾವಾಗ ಸತ್ತ ಏನಾಗಿ ಸತ್ತ ಎಲ್ಲಿ ಸತ್ತ ಎಷ್ಟೊತ್ತಿಗೆ ಸತ್ತ ಹೆಂಗ ಮಾಡ್ಕಂಕಿ ಮನೆ ಯಾಕೆ ಶರೀರಕ್ಕೆ ಮುಖಕ್ಕೆ ಮಗ ಹೋಗಿ ಅದಲ್ವಾ ನೀನು ಹೇಳಿದ ಹಾಗೆ ಅಲ್ವಾ ನಮ್ಮೊಡೆಯ ಇಲ್ಲ ಸತ್ತೋದ್ನ ನಮ್ಮ ಹೊಗೆ ಇಲ್ಲಿಲ್ಲ ಅಂದ್ರೆ ಇಲ್ಲ ಓ ಅಂದ್ರೆ ಇಲ್ಲವೇ ಇಲ್ಲ ಅಂತ ಇಲ್ಲಿಲ್ಲ ಮತ್ತೆ ಎಲ್ಲಿದ್ದಾನೆ ನಿಂಗೆ ಯಾಕ ತಲೆ ಹೊಡೆದು ಹಾಕ್ಬಿಟ್ಟೇನು ನನಗೆ ಬೇಕಾದದ್ದು ನಿಂಗ್ಯಾಕ ಬೇಕು ಹೇಳ ನಿಂಗ್ಯಾಕ ನೀನು ನಾಲಿಗೆ ಕತ್ತರಿಸ್ತೇನೆ ಈಗ ಹೀಗ್ಯಾಕ ಓ ನಿಂಗ್ಯಾಕೋ ಅಲ್ಲ ನೀರಾಟ ನೀರಾಟ ಮುಖಾಗಿವ ಅದು ಹೇಗದು ಹಂಗ ಇದು ನಮ್ಮ ಮಕ್ಕಳು ಹೋಗ್ತೇನೆ ಮಾಡಿತು ಕೆಲವು ಭಾಗವತ್ರಲ್ಲ ಸಾತ್ರ ಇದೆಂತದ್ದು ಕುಡಿದದ್ದು ಈಗ ನವಿಲು ನವಿಲಲ್ಲ ಇದೆಲ್ಲ ಪೆಟ್ಟು ಬಿದ್ದು ಕೆಂಪು ಅಂತ ಕುಡಿದು ಹಾಕೊಂಡ್ತೀವಿ ಅಂದರೆ ವನವಿಹಾರ ಜಲಕ್ರೀಡೆ ವನವಿನಲ್ಲ ವನವಿಹಾರ ಜಲಕ್ರೀಡೆ ಗಂಗಾತಿಯೇ ಬಾಗೆ ಗಂಗಗೆ ಬಾ ಜಗತ್ತಿಗೆ ಆಗುವ ಹಾಗಾದ್ರೆ ನಿಮ್ಮ ಅರಸ ವನವಿಹಾರ ಜಲಕ್ರೀಡೆಗಾಗಿ ಹೋಗಿದ್ದಾನೆ ಒಬ್ಬನೇ ಹೋಗಿದ್ದಾನ ನ್ಯಾಯ ಮಾಡಿ ಹೋಗೋಕೆ ಹೋಗ್ತೇನೆ ಅಯ್ಯೋ ಪರಿಸ್ಥಿತಿ ಹಂಗ ನೀರಾಟಕ್ಕೆ ನಾಯಿ ಮರಿ ಕುಡ್ಕೊಂಡು ಹೋಗಿದ್ದಾನೆ ಅಲ್ಲ ನೀನ್ ಹೇಳಿದ್ದೆ ಅಲ್ವಾ ನಾಯಿ ಮರಿ ನಾಯಿ ಮುಗಿ ಅಗ್ಗ ಮಗಿಗೆ ಅವತ್ತು ಬಗ್ಗಗೋವಿಗೆ ಮತ್ತೆ ಯಾವ್ದ ಅಂದ್ರೆ ನಾಗಿ ಮಗಿ ಇವು ನಾಯಿ ಮಗಿ ಹುಡುಗೀರ
ಏನ ಅಗ್ಗಿಯ ಮಗ ಇಕ್ಕೊಕ್ಕು ಹಂಗೇ ಒಂದು ಮಾಕಾಗಿಯ ಹೀ ಮಾಕಾಗಿ ಇಟ್ಟಿಗೆ ಬಿಕ್ಕೆ ಒಂದೇ ಒಂದು ಮಾಕಾಗಿಯ ಯಾವಾಗ ನಾ ಹೀಗಂಗ ಓ ಹುಟ್ಟಿಗೋ ಅಂದ್ರೆ ಉಳಿದದ್ದು ಗೊತ್ತಾಗ್ಲಿಲ್ಲ ಅಂತ ಅದರ ಅರ್ಥ ಅಲ್ಲ, ಮತ್ತೆ ಇದು ಬೇಗ ಗೊತ್ತಾಗಿದೆ ಎನ್ನುವುದರ ಅದರ ಅರ್ಥ. ಒಂದೇ ಮಾಕಾಗಿ ಈ ವಿಷಯದಲ್ಲಿ ಸೂಕ್ಷ್ಮ ಗೊತ್ತಾಯ್ತು, ಉಳಿದದ್ದೆಲ್ಲ ಗೊತ್ತಾಗ್ತದೆ ಅಂತಲೇ ಅರ್ಥ. ಮುಕ್ಕಿಗಿದ್ದ ಪ್ರಸಂಗಿ ಅವನ್ನ ಕೂತ್ಕೊಂಡು ನಮ್ಮೊಟ್ಟಿಗಿದ್ದರಿಂದ ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಲ್ಲೇ ಮಾತಾಡುವುದು. ಅವನ್ನ ಕೂತ್ಕೊಂಡು ಹೆಣ್ಣು ಮಕ್ಕಳನ್ನ ಕೂಡಿಕೊಂಡು ಗೆಳತಿಗೆ ಹೋಗಿದ್ದಾನೆ. ಹಾಗಾದ್ರೆ ವನವಿಹಾರ ಜಲಕ್ರೀಡೆಗೆ ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ? ಸಪ್ಪಕ್ಕ ಬಕ್ಕ ಏನು ಸಪ್ಪಕ್ಕ ಬಕ್ಕ ಕಾರ್ತವೀರ್ಯ ಅರ್ಜುನ ಅಂದ್ರೆ ಏನು, ಅವನ ಯೋಗ್ಯತೆ ಅಂದ್ರೆ ಏನು, ಸೊಪ್ಪು ಹೊತ್ಕೊಂಡು ಬರುವುದು ಅಂದ್ರೆ ಏನು? ಅಲ್ಲ ಪುಣ್ಯಾತ, ನಿಮ್ಮೂರಿನಲ್ಲಿ ಒಂದು ಸೊಪ್ಪು ಹೊರ್ಲಿಕ್ಕೂ ಜನ ಸಿಗಲಿಲ್ವೇನ? ಅಲ್ಲ ಹೇಳಿದೆಯಲ್ಲ ಸೊಪ್ಪು ಹೊತ್ಕೊಂಡು ಬರ್ತಾನೆ ಅಂತ. ಹೊಪ್ಪಕ್ಕೆ ಹೋಗ ಅಲ್ವಾ? ಅಲ್ಲ ಅವ್ ಹೊಪ್ಪಕ್ಕೆ ಬಂದೆ ಎಷ್ಟು ಹೊಗೆ ಬಕ್ಕಗೆ ಹೇಗೆ ಒಂದೇ ಹೊರೆ ಹೊಗೆ ನೀವು ಹೊಕ್ಕೆ 10 ಹೊರೆ ಬರ್ತದೆ. ಮತ್ತೆ ಹಾಗಾದ್ರೆ ಒಂದು ಕೆಲಸ ಮಾಡ್ಬೇಕು. ಎಂತ ನಿನ್ನೊಡೆಯ ಸೊಪ್ಪಿನ ಹೊರೆ ಹಾಕ್ಲಿಕ್ಕೆ ಕಡ್ಡಿಲ್ಲ, ನೀವು ಹೊಕ್ಕ ಬೇಕಾಗಿಯ ಅವನಿಗೆ 1000 ಭುಜ, ಹಾಗಾಗಿ ಕಡ್ದು ಹೊರೆ ಹಾಕಿದ್ರೆ ನೀವು ಹೊಕ್ಕ ಹಿಂಗೆ ಹಾಕ ನಿಮ್ಮಲ್ಲಿ ಸೊಪ್ಪು ಬರ್ಲಿಕ್ಕೆ ನಾವು ಜನವ ಹಾಗೆ ಹಂಗ ಮಗಯ್ಯ ಸ್ವಲ್ಪ ಹೊಕ್ಕ ಬಿಕ್ಕ ಬಕ್ಕಾಗಿ ಸ್ವಲ್ಪ ಹೊತ್ತಿನ ನಂತರ ಬರ್ತಾನೆ. ಹೌದು ಅದೆಲ್ಲ ಆಗುವುದಿಲ್ಲ, ನಮಗವನನ್ನ ಈಗಲೇ ನೋಡಬೇಕು. ಅದಾಗುದೀಯ ಹೋಗಿಗೆ ಹೋದದ್ದು ಇಂಗು ಇಂಗುಗೆಗ ಉಪ್ಪಿನಕಾಯಿ ಬರ್ನಿಗ ಇಂಗುಗೆಗ ಇಂದು ವಿಂದೊಗೆಗ ಹೆಣ್ಮಗ ಹುಗಿ ಒಳಗೆ ನಿನ್ನ ಮಗ ನದಿ ಒಳಗೆ ಬಿದ್ದು ಹೋದ್ನ. ಅಲ್ಲ ಹೇಳಿದೆಲ್ಲ ನನ್ನ ಮಗ ನದಿಯೊಳಗೆ ಇದ್ದಕ್ಕ ಒಂದು ಮನೆ ಹುಮಿಯು ಮನೇಲಿ ಒಂದೇ ಹೇಗೆ ಅವಂಗ ಹೆಂಗೆ ಒಂದಂದ್ರೆ ಮನೇಲಿ ಮನೆಗೆ ಅದಲ್ಲ ಹಂಗ ಮಗ ಅಲ್ಲ ನನ್ನ ಮಗ ಹುಗಿ ನರ್ಮದಾ ನದಿಯೊಳಗೆ ಅಲ್ಲಿ ಹೋಗಿದ್ದಾನೆ. ಹೋಗ್ಬೇಕು ಸ್ವಲ್ಪ ಹೊತ್ತಿನ ನಂತರ ಬರ್ತಾನೆ. ಬಿಟ್ಟು ಬರ್ತಾನೆ. ನಮಗ ಅವನನ್ನ ಈಗಲೇ ನೋಡ್ಬೇಕು ಅಂತ ಆದ್ರೆ ಅವನನ್ನು ಕರೆಸ್ತೀಯ? ನಂಗೆ ಪುಕ್ ಹೋಗಿ ನೀನು ಪುರುಸತ್ತು ಕಟ್ಕೊಂಡು ನಾವಿಲ್ಲಿಗೆ ಬಂದದ್ದಲ್ಲ, ಓಕೆ ನಿನ್ನನ್ನು ಕೇಳುವವ್ರು ಯಾರು ಅಂತ ಬೇಕಲ್ಲ. ಓಕೆ ಹೌದು ಹೋಗಿ ಸಾಹಿತ್ಯ ಏನು ಸಾಹಿತ್ಯ ಹಂಗೆ ನೀನಿನ್ನು ಸಿಗುವುದೇ ಬೇಡ. ಮುಗಿಕೆ ಸಾಹಿತ್ಯ